ಮಾನ್ಯ ಪೂಜನೀಯ ವೀರೇಂದ್ರ ಹೆಗ್ಗಡೆ ಅವರ ಅಣ್ಣನ ಮಗ ಒಬ್ಬರು ವಿದೇಶದಲ್ಲಿದ್ದರು. ಅವರ ಹೆಸರನ್ನು, ಅವರ ಸಹೋದರನ ಮಗನ ಹೆಸರನ್ನು ಅನಗತ್ಯವಾಗಿ ತರಲಾಯಿತು. ವಿದೇಶದಲ್ಲಿದ್ದ ಒಂದು. ಆನಂತರ ಅಲ್ಲಿದ್ದ 2-3 ಜನರ ಮೇಲೆ ಸಂಶಯ ಹಾಕಲಾಯಿತು. ಯಾವೇ ವ್ಯಕ್ತಿಯ ವಿರುದ್ಧ ಸಂಶಯವನ್ನು ಮಾಡುವ ಮೊದಲು ಏನು ಆಧಾರ? ಅನಗತ್ಯವಾಗಿ ಕ್ಷೇತ್ರ ಧರ್ಮಸ್ಥಳದ ಕಾವಂದ್ರವರ ಕುಟುಂಬಸ್ಥರ ಹೆಸರನ್ನು ಯಾಕೆ ತಂದಿದ್ದಾರೆ ಎಂಬುದರ ಬಗ್ಗೆ ನಮ್ಮ ಪ್ರಶ್ನೆ ಇದೆ. ಒಂದು ಮಾತು ಏನು ಗೊತ್ತಾ, ಈ ರೀತಿಯಾಗಿ ಅನಗತ್ಯವಾಗಿ ಯಾರ್ಯಾರದ ಹೆಸರನ್ನು ತಂದು ಆ ಪುಣ್ಯ ಕ್ಷೇತ್ರದ ಹೆಸರನ್ನು ಹಾಳು ಮಾಡೋ ಉದ್ದೇಶ ಕೆಲರಿಗೂ ಇದೆ. ಇದರಿಂದಾಗಿ ಅವರು ನಿಜವಾದಂತಹ ಆರೋಪಿಗಳಿಗೆ ಸಹಾಯ ಮಾಡ್ತಾ ಇದ್ದಾರೆ. ಯಾವ ಆರೋಪಿ ಈ ರೀತಿಯ ಒಂದು ಕೃತ್ಯ ಎಸಗಿದ ಸಂತೋಷ್ ರಾವ್ ಜೈಲಲ್ಲಿದ್ದಾನೆ, ಅವನಿಗೆ ಸಹಾಯ ಮಾಡುವಂತಹ ಕೆಲಸ ಆಗ್ತಾ ಇದೆ. ಇದರಿಂದಾಗಿ ನ್ಯಾಯ ಸಿಗ್ತಾ ಇಲ್ಲ. ಯಾರಾದ್ರೂ ತಪ್ಪಿತಸ್ಥ ಅಂತಾದ್ರೆ ಕೊಳ್ಳಿ. ನಾವು ಈಗಲೂ ಬರ್ತೀನಿ ನೋಡಿ. ಅನಗತ್ಯವಾಗಿ ಒಂದು ನಿಮಿಷ ಪಿಪಿ ಹೆಗಡೆ ಅವರೇ, ಆಡಳಿತ ಮಂಡಳಿ ವಿರುದ್ಧ, ಧರ್ಮಸ್ಥಳ ಆಡಳಿತ ಮಂಡಳಿ ವಿರುದ್ಧ, ದೇವಸ್ಥಾನದ ವಿರುದ್ಧ ಆರೋಪವನ್ನು ಹೊರಿಸತಕ್ಕಂಥದ್ದು ನಾಡಿನ ಹಿತದೃಷ್ಟಿಯಿಂದ ಖಂಡಿತವಾಗಿ ಸರಿಯಲ್ಲ. ಯಾವುದೇ ರೀತಿಯ ಆಧಾರಗಳಿಲ್ಲದೆ ಈ ಕೃತ್ಯ ಎಸಗಿರತಕ್ಕಂಥದ್ದು ಸಂತೋಷ್ ರಾವ್ ಎಂಬ ಬಗ್ಗೆ ಸ್ಪಷ್ಟವಾದಂತಹ ಚಾರ್ಜ್ ಶೀಟ್ ಅನ್ನು ಕೋರ್ಟ್ ಅಲ್ಲಿ ಸಲ್ಲಿಸಿದ್ದಾರೆ. ಇನ್ನು ಸಿಬಿಐ ಸಲ್ಲಿಸಿರತಕ್ಕಂಥ ಚಾರ್ಜ್ ಶೀಟ್ ಆಧಾರದಲ್ಲಿ ಅವನಿಗೆ ಎಷ್ಟು ಶಿಕ್ಷೆ ಕೊಡಬೇಕು ಎನ್ನುತಕ್ಕಂಥ ನ್ಯಾಯಾಲಯ ತೀರ್ಮಾನ ಮಾಡಬೇಕು. ಪ್ರಕರಣ ನ್ಯಾಯಾಲಯದಲ್ಲಿ ಪೆಂಡಿಂಗ್ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಸಿಬಿಐ ಚಾರ್ಜ್ ಶೀಟ್ ಇದ್ದಾಗಲೂ ಕೂಡ ಆರೋಪಿ ಸಂತೋಷ್ ರಾವ್ ಕೃತ್ಯ ಎಸಗಿಲ್ಲ ಎಂತಕ್ಕಂಥ ವಾದವನ್ನು ಹಾಕುವುದು ಖಂಡಿತವಾಗಿ ಸರಿಯಲ್ಲ. ನನಗೆ ಅನಿಸುತ್ತೆ ಇದರ ಹಿಂದೆ ಸಂತೋಷ್ ರಾವ್ಗೆ ತಲೆ ಸರಿಯಿಲ್ಲ ಎಂತಕ್ಕ ಸುಳ್ಳು ಪ್ರತಿಪಾದನೆ ಮಾಡತಕ್ಕಂಥ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಇದೆ. ಜನರಲ್ಲಿ ಸಂಶಯ ಮುಟ್ಟಿಸತಕ್ಕಂಥದ್ದು ಮತ್ತು ಆ ಜೊತೆಗೆ ಆರೋಪಿಗೆ ಸಹಾಯ ಮಾಡತಕ್ಕಂಥ ಒಂದು ಪ್ರಕ್ರಿಯೆ ಇದೆ. ಸಂತೋಷ್ ರಾವ್ನ್ನು ಬಿಡುಗಡೆಗೊಳಿಸಬೇಕು. ನಿಜವಾದಂತಹ ಆರೋಪಿ ಸಂತೋಷ್ ರಾವ್ ಎಂತಕ್ಕಂಥದ್ದು ಎಲ್ಲ ವರದಿಗಳಿಂದ ಸ್ಪಷ್ಟ ಆಗಿದೆ, ವೈಜ್ಞಾನಿಕವಾದಂತಹ ಪರೀಕ್ಷೆಗಳಿಂದ ಸ್ಪಷ್ಟ ಆಗಿದೆ. ಸಿಬಿಐ ಅಧಿಕಾರಿಗಳು ಚೆನ್ನೈಯಿಂದ ಬಂದಿರತಕ್ಕಂಥ ಒಂದು ತಂಡ ಹಲವಾರು ದಿವಸಗಳ ತಂಗಿ ಸ್ಥಳಕ್ಕೆ ಪರಿಶೀಲನೆ ನಡೆಸಿ ಸಾಕ್ಷಿದಾರಗಳನ್ನು ಪುನಃ ಪ್ರಶ್ನಿಸಿ, ವೈದ್ಯಕೀಯವಾಗಿ ಕೂಡ ಹಲವಾರು ಡಾಕ್ಟರ್ಗಳನ್ನು ಪ್ರಶ್ನಿಸಿ ಅವರಿಂದ ವರದಿಗಳನ್ನು ಪಡ್ಕೊಂಡು ಚಾರ್ಜ್ ಶೀಟ್ ಹಾಕಿದೆ. ಆ ಚಾರ್ಜ್ ಶೀಟ್ ಹಲವಾರು 100 ಪುಟಗಳ ವರದಿ ಇದೆ. ನನ್ನ ಪ್ರಕಾರ ಈ ಹಂತದಲ್ಲಿ ಚಾರ್ಜ್ ಶೀಟ್ ಅನ್ನು ಸಂಶಯಿಸುವುದರಿಂದ ಇದು ಸರಿಯಾದಂತಹ ಪ್ರಕ್ರಿಯೆ ಅಲ್ಲ. ನಾವೇನ್ ಮಾಡಬೇಕು ಅಂತ ಹೇಳಿ ತಪ್ಪಿತಸ್ಥನಿಗೆ ಶಿಕ್ಷೆ ಆಗುವಂತಹ ಪ್ರಕ್ರಿಯೆಯನ್ನು ಮಾಡಬೇಕು. ಇಲ್ಲಿ ಎಲ್ಲೋ ಒಂದು ಕಡೆ ಅನಗತ್ಯವಾಗಿ ಶ್ರೀ ಕ್ಷೇತ್ರದ ಹೆಸರನ್ನು ಹಾಳು ಮಾಡಬೇಕು ಎಂಬ ಒಂದೇ ಒಂದು ಉದ್ದೇಶದಿಂದ ಜನರಲ್ಲಿ ಸಂಶಯವನ್ನು ಮುಟ್ಟಿಸತಕ್ಕಂಥದ್ದು. ಮತ್ತು ಎಲ್ಲಿವರೆಗೆ ಅಂತಂದ್ರೆ ನಮಗೆ ಬಹಳಷ್ಟು ಇಟ್ ಇಸ್ ಶಾಕಿಂಗ್, ಖೇದ ಏನು ಅಂತ ಹೇಳಿದ್ರೆ, ಮಾನ್ಯ ಪೂಜನೀಯ ವೀರೇಂದ್ರ ಹೆಗ್ಗಡೆ ಅವರ ಅಣ್ಣನ ಮಗ ಒಬ್ಬರು ವಿದೇಶದಲ್ಲಿದ್ದರು. ಅವರ ಹೆಸರನ್ನು, ಅವರ ಸಹೋದರನ ಮಗನ ಹೆಸರನ್ನು ಅನಗತ್ಯವಾಗಿ ತರಲಾಯಿತು. ವಿದೇಶದಲ್ಲಿದ್ದ ಒಂದು. ಆನಂತರ ಅಲ್ಲಿದ್ದ 2-3 ಜನರ ಮೇಲೆ ಸಂಶಯ ಹಾಕಲಾಯಿತು. ಯಾವೇ ವ್ಯಕ್ತಿಯ ವಿರುದ್ಧ ಸಂಶಯವನ್ನು ಮಾಡುವ ಮೊದಲು ಏನು ಆಧಾರ? ಅನಗತ್ಯವಾಗಿ ಕ್ಷೇತ್ರ ಧರ್ಮಸ್ಥಳದ ಕಾವಂದ್ರವರ ಕುಟುಂಬಸ್ಥರ ಹೆಸರನ್ನು ಯಾಕೆ ತಂದಿದ್ದಾರೆ ಎಂಬುದರ ಬಗ್ಗೆ ನಮ್ಮ ಪ್ರಶ್ನೆ ಇದೆ. ಒಂದು ಮಾತು ಏನು ಗೊತ್ತಾ, ಈ ರೀತಿಯಾಗಿ ಅನಗತ್ಯವಾಗಿ ಯಾರ್ಯಾರದ ಹೆಸರನ್ನು ತಂದು ಆ ಪುಣ್ಯ ಕ್ಷೇತ್ರದ ಹೆಸರನ್ನು ಹಾಳು ಮಾಡೋ ಉದ್ದೇಶ ಕೆಲರಿಗೂ ಇದೆ. ಇದರಿಂದಾಗಿ ಅವರು ನಿಜವಾದಂತಹ ಆರೋಪಿಗಳಿಗೆ ಸಹಾಯ ಮಾಡ್ತಾ ಇದ್ದಾರೆ. ಯಾವ ಆರೋಪಿ ಈ ರೀತಿಯ ಒಂದು ಕೃತ್ಯ ಎಸಗಿದ ಸಂತೋಷ್ ರಾವ್ ಜೈಲಲ್ಲಿದ್ದಾನೆ, ಅವನಿಗೆ ಸಹಾಯ ಮಾಡುವಂತಹ ಕೆಲಸ ಆಗ್ತಾ ಇದೆ. ಇದರಿಂದಾಗಿ ನ್ಯಾಯ ಸಿಗ್ತಾ ಇಲ್ಲ. ಯಾರಾದ್ರೂ ತಪ್ಪಿತಸ್ಥ ಅಂತಾದ್ರೆ ಕೊಳ್ಳಿ. ನಾವು ಈಗಲೂ ಬರ್ತೀನಿ ನೋಡಿ. ಅನಗತ್ಯವಾಗಿ ಒಂದು ನಿಮಿಷ ಪಿಪಿ ಹೆಗಡೆ ಅವರೇ, ಆಡಳಿತ ಮಂಡಳಿ ವಿರುದ್ಧ, ಧರ್ಮಸ್ಥಳ ಆಡಳಿತ ಮಂಡಳಿ ವಿರುದ್ಧ, ದೇವಸ್ಥಾನದ ವಿರುದ್ಧ ಆರೋಪವನ್ನು ಹೊರಿಸತಕ್ಕಂಥದ್ದು ನಾಡಿನ ಹಿತದೃಷ್ಟಿಯಿಂದ ಖಂಡಿತವಾಗಿ ಸರಿಯಲ್ಲ. ಯಾವುದೇ ರೀತಿಯ ಆಧಾರಗಳಿಲ್ಲದೆ ಈ ರೀತಿಯಾಗಿ ಕುಟುಂಬಸ್ಥರ ವಿರುದ್ಧ, ಅಲ್ಲಿದ್ದವರ ವಿರುದ್ಧ ಆರೋಪವನ್ನು ಖಂಡಿತವಾಗಿ ಒಂದು ಮಾತನಾಡಿದ್ರು.